ಜೈ ಶ್ರೀರಾಮ್. ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ರಾಜ್ಯಸಭಾ ಸದಸ್ಯರಾದ ನಾಸೀರ್ ಹುಸೇನ್ ಎಂಬುವರ ಗೆಲುವಿನ ಸಂಭ್ರಮಾಚರಣೆ ವೇಳೆ ಅವರ ಬೆಂಬಲಿಗರು ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗ್ತಾರೆ. ಇಂಥ ಒಂದು ಕೃತ್ಯವನ್ನು ಹಿಂದೂ ಮಹಾಸಭಾ ಕರ್ನಾಟಕ ನಾವು ತೀವ್ರವಾಗಿ ಖಂಡಿಸ್ತೇವೆ. ಹಾಗೆ ಯಾರು ಇಂತಹ ಘೋಷಣೆಗಳನ್ನು ಕೂಗಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಸರ್ಕಾರ ಕೈಗೊಳ್ಳಬೇಕು. ಯಾವ ರೀತಿ ಕ್ರಮ ಅಂತ ಹೇಳಿದರೆ, ಬಹುಶಃ ಮುಂದಿನ ದಿನದಲ್ಲಿ ಯಾರು ಕೂಡ ಇಂತಹ ಒಂದು ಕುಕೃತ್ಯಕ್ಕೆ ಕೈ ಹಾಕಬಾರದು. ಆ ರೀತಿಯ ಒಂದು ಕ್ರಮವನ್ನು ಕೈಗೊಂಡು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಬೇಕು ಅಂತ ನಾವು ಈ ಸರ್ಕಾರದ ಹತ್ರ ಮನವಿಯನ್ನ ಮಾಡ್ತೇವೆ. ಇದು ಮನವಿ ಅಂತ ನೀವು ಸ್ವೀಕಾರ ಮಾಡಿ ಅಥವಾ ಆಗ್ರಹ ಅಂತ ಸ್ವೀಕಾರ ಮಾಡಿ, ಆದರೆ ಇದನ್ನು ನಡೆಸ್ಕೊಡ್ಬೇಕು. ಹಾಗೆ ಇದರ ಜೊತೆಗೆ ಇವತ್ತು ಇಷ್ಟೊಂದು ದೊಡ್ಡ ಒಂದು ಪ್ರಕರಣ ನಡೆದಿದೆ. ರಾಜ್ಯದಲ್ಲಿರುವಂತಹ ವಿರೋಧ ಪಕ್ಷ, ಭಾರತೀಯ ಜನತಾ ಪಕ್ಷದ ನೇತೃತ್ವದ ವಿರೋಧ ಪಕ್ಷ ಇವತ್ತು ತನ್ನ ವಿಫಲತೆಯನ್ನ ಮೆರೆದಿದೆ. ಯಾಕಂತ ಹೇಳಿದ್ರೆ, ದೇಶ ವಿರೋಧಿ ಕೂಗನ್ನು ಹಾಕಿದರೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರತಿಭಟನೆಯನ್ನು ಕೈಗೊಳ್ಳುವಂಥದ್ದು ಅಥವಾ ಈ ವಿಚಾರವಾಗಿ ಸರಿಯಾಗಿ ಮಾತಾಡುವಂಥದ್ದು ಅವರಿಂದ ಸಾಧ್ಯ ಆಗಲಿಲ್ಲ. ಇದಕ್ಕೂ ನಾನು ಹೇಳ್ತೀನಿ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಹಿಂದೆ ಸರ್ಕಾರ ನಡೆಸ್ತಿರ್ಬೇಕಾದ್ರೆ ಮಂಡ್ಯದಲ್ಲಿ ಅವರದೇ ಪಕ್ಷದ ಕಾರ್ಯಕರ್ತರು ನಾಯಕರು ಪ್ರತಿಭಟನೆಯನ್ನು ಮಾಡ್ತಾರೆ. ಆ ಪ್ರತಿಭಟನೆಯಲ್ಲೂ ಕೂಡ ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗಿದ್ದಾರೆ. ಅವತ್ತು ಇವರದೇ ಸರ್ಕಾರ ಈ ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡಿದ್ರೆ, ಯಾರು ಘೋಷಣೆಯನ್ನು ಕೂಗಿದ್ದಾರೆ ಅವರ ಮೇಲೆ ಕ್ರಮವನ್ನು ಕೈಗೊಂಡಿದ್ರೆ ಬಹುಶಃ ಇವತ್ತು ಇಂತಹ ಈ ಪ್ರಕರಣಗಳು ದಾಖಲಾದಾಗ ಮಾತಾಡಲಿಕ್ಕೆ ನೈತಿಕತೆ ಇರ್ತಾ ಇತ್ತು. ಆದ್ರಿಂದ ಆ ನೈತಿಕತೆಯನ್ನು ಕಳ್ಕೊಂಡಂತಹ ಭಾರತೀಯ ಜನತಾ ಪಕ್ಷ ಇವತ್ತು ಏನೂ ಮಾತಾಡ್ತಾ ಇಲ್ಲ. ಎಲ್ಲೋ ಟಿವಿಯಲ್ಲಿ ಒಂದು 2 ಪ್ರಕರಣ ಮಾತಾಡಿದ್ರೆ ವಿರೋಧ ಪಕ್ಷದ ನಾಯಕರಿದ್ದಾರೆ, ಯಾರು ಆರ್ ಅಶೋಕ್ ಅವರು ಹೇಳ್ತಾರೆ ಘೋಷಣೆ ಕೂಗಿದವರು ಪಾಕಿಸ್ತಾನ ಇರ್ಲಿಯಪ್ಪ, ಪಾಕಿಸ್ತಾನದವರು ಘೋಷಣೆ ಕೂಗಿದ್ದಾರೆ. ಆದರೆ ವಿರೋಧ ಪಕ್ಷದ ನಾಯಕರು 4 ದಿನದಿಂದ ಹೇಳ್ತಾರೆ, ನಾನು ಗೃಹ ಮಂತ್ರಿಗಳಾಗಿದ್ದಾಗ, ನಾವು ಅಧಿಕಾರದಲ್ಲಿದ್ದಾಗ ನಾವು ನಿರ್ದಾಕ್ಷಿಣ್ಯವಾಗಿ ಗೂಂಡಾ ಕಾಯ್ದೆಯನ್ನು ನಾವು ಹಾಕಿದ್ದೇವೆ, ಬಜರಂಗ ದಳದ ಕಾರ್ಯಕರ್ತರ ಮೇಲೆ, ಹಿಂದೂಗಳ ಮೇಲೆ ಹಾಕಿದ್ದಾರೆ. ಅಂದ್ರೆ ನಿಮಗೆ ಹಿಂದುತ್ವದ ಪರ ಯಾವ ರೀತಿಯ ಒಂದು ಪ್ರೀತಿ ಇದೆ ಅಂತ ಇದು ತೋರಿಸ್ತದೆ. ನೀವು ಅಷ್ಟು ಘಂಟಾಘೋಷವಾಗಿ ನೀವು ಹಿಂದೂ ಕಾರ್ಯಕರ್ತರಿಗೆ ಇವತ್ತು ನೀವು ದಾರಿ ಮಾಡಿ ತೋರಿಸಿದ್ದೀರಿ. ಹಿಂದೂ ಕಾರ್ಯಕರ್ತರನ್ನು ಮುಟ್ಲಿಕ್ಕೆ ಸರ್ಕಾರ ಹೆದರ್ತಿದ್ದ ಕಾಲ ಇತ್ತು. ಇವತ್ತು ನೀವು ಸ್ವತಃ ಡೋಂಗಿ ಹಿಂದುತ್ವವಾದ ಮಾಡಿಕೊಂಡು ಹಿಂದೂ ಕಾರ್ಯಕರ್ತಗಳ ಮೇಲೆ ಕೇಸ್ ಹಾಕಿದ್ದೀರಿ. ಇವತ್ತು ಕಾಂಗ್ರೆಸ್ ಅದನ್ನು ಮುಂದುವರಿಸುತ್ತಿದೆ. ಈಗ ನಿಮ್ಮನ್ನು ನಾವು ವಿರೋಧ ಪಕ್ಷದಲ್ಲಿ ನಾಯಕರೇ, ಅದು ನಿಮ್ಮ ಪಕ್ಷದ ಒಂದು ವಿವೇಚನೆಗೆ ಬಿಟ್ಟಿರೋದು, ನೀವು ವಿರೋಧ ಪಕ್ಷದ ನಾಯಕರಾಗಿರ್ತೀರೋ ಇಲ್ವೋ ಅಂತ. ಆದ್ರೆ ನಿಮಗೆ ಹಿಂದುತ್ವದ ಪರ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ? ಹಿಂದೂ ಕಾರ್ಯಕರ್ತರ ಮೇಲೆ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಿದ್ದೇವೆ ಅಂತ ನೀವು ಎದೆ ಮುಟ್ಟಿ ಹೇಳಬೇಕಾದ್ರೆ ನಿಮ್ಮ ಧೈರ್ಯವನ್ನು ನಾವು ಮೆಚ್ಚುವಂಥದ್ದು. ಹಿಂದೂ ಸಮಾಜ ಇದನ್ನು ನೋಡ್ತಾ ಇದೆ. ನಾನು ಇವತ್ತು ಹಿಂದೂ ಸಮಾಜಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇನೆ. ನಾನು ಹಿಂದೆನೂ ಕೂಡ ಹೇಳಿದ್ದೇನೆ, ಹಿಂದೂ ಮಹಾಸಭಾ ಇವತ್ತು ಕೂಡ ಹೇಳ್ತದೆ, ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ ಇದು ಒಂದೇ ನಾಣ್ಯದ 2 ಮುಖಗಳು ಮತ್ತೆ ಸಾಬೀತಾಗಿದೆ. ಇವತ್ತು ಕಾಂಗ್ರೆಸ್ ಪಾಕಿಸ್ತಾನದ ಪರ ಘೋಷಣೆ ಕೂಗಿದಾಗ ಭಾರತೀಯ ಜನತಾ ಪಕ್ಷ ಕೇವಲ ಕಣ್ಣೆಸರು ತಂತ್ರ ಮಾಡುವಂತದ್ದು ಇದೆಯಲ್ಲ, ಯಾಕಂದ್ರೆ ಅವರು ಮಾಡಿದ್ದಾರೆ. ಈ 2 ರಾಷ್ಟ್ರೀಯ ರಾಜಕೀಯ ಪಕ್ಷಗಳ ಈ ಒಂದು ರಾಜಕೀಯ ಒಂದು ಭಂಡತನ ಅಥವಾ ಡೋಂಗಿ ರಾಜಕಾರಣ ಮಾಡ್ತದಲ್ಲ, ಇವುಗಳ ಮಧ್ಯೆ ನಲುಗುವಂಥದ್ದು ಯಾರು ಅಂತ ಹೇಳಿದ್ರೆ ಬಹುಸಂಖ್ಯಾತ ಹಿಂದೂ ಸಮುದಾಯ. ಯಾಕಂದ್ರೆ ಇವತ್ತು ಹಿಂದೂ ಸಮುದಾಯ ಭಯದ ವಾತಾವರಣದಲ್ಲಿ ಇರುವಂಥದ್ದು, ಬದುಕುವಂಥದ್ದು ಇರ್ಬೋದು, ಅಥವಾ ನಮ್ಮ ಸಮುದಾಯಕ್ಕೆ ಇಲ್ಲಿವರೆಗೆ ಹಿಂದೂ ಸಮುದಾಯಕ್ಕೆ ಆದಂತಹ ಅಭಿವೃದ್ಧಿ ಇವುಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಏನೂ ಇಲ್ಲ, ಶೂನ್ಯ. ಅದು ಭಾಜಪ ಬಂದ್ರೂ ಅಷ್ಟೇ, ಕಾಂಗ್ರೆಸ್ ಬಂದ್ರೂ ಅಷ್ಟೇ. ಆದ್ರಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಇಡೀ ರಾಷ್ಟ್ರಕ್ಕೆ ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೇನೆ ಅಂತ ಹೇಳಿದ್ರೆ, ಒಂದು ಹಿಂದೂ ರಾಷ್ಟ್ರೀಯ ರಾಜಕೀಯ ಪಕ್ಷದ ಅವಶ್ಯಕತೆ ಇಡೀ ರಾಷ್ಟ್ರದಲ್ಲಿ ಇವತ್ತಿದೆ. ಅದಕ್ಕೆ ಪೂರಕವಾದ ವಾತಾವರಣಗಳು ತಯಾರಾಗ್ತಾ ಇದೆ. ಆದ್ರಿಂದ ಆ ಪಕ್ಷಗಳು ಯಾವಾಗ ಅಸ್ತಿತ್ವಕ್ಕೆ ಬರ್ತದೆ ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ನಾವು ತಯಾರಿರಬೇಕು. ಯಾಕಂತ ಹೇಳಿದ್ರೆ ಈ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ಗೆ ನಾವು ಹಿಂದೂ ಸಮುದಾಯಕ್ಕೆ ಅನ್ಯಾಯ ಆದಾಗ ಅವರಿಗೆ ನಮ್ಮ ಮತ ಬೇಕು, ಆದ್ರೆ ನಮ್ಮ ಬಗ್ಗೆ ಕಳಕಳಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಬುದ್ಧಿ ಕಲಿಸಬೇಕು ಮುಂದಿನ ದಿನಗಳಲ್ಲಿ ನಾವು ಮಾಡಿ ತೋರಿಸ್ತೇವೆ. Dr. M. V. Shetty Institutions, Mangaluru.
empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ